ವಿಭಾಗದಲ್ಲಿ 61 kg ವಿಭಾಗದಲ್ಲಿ. ಇದು ತುಳುನಾಡ ಕುಮಾರ್ ವಿಭಾಗದಲ್ಲಿ 4 ಅಂಕ ಕೆಂಪು ಪಟ್ಟಿಯವರಿಗೆ. ಮತ್ತೆರಡು 6, 8, 10 ಅಂಕಗಳ ಅಂತರದಿಂದ ಗಗನ್ ಶೆಟ್ಟಿ ಅವರು ಜಯವನ್ನು ಸಾಧಿಸಿ ಇದು ತುಳುನಾಡ ಕುಮಾರ್ ವಿಭಾಗದ ಕುಸ್ತಿ. ಇದು ನೆಕ್ಸ್ಟ್ 65 kg ವಿಭಾಗದಲ್ಲಿ ವೇಲ್ರಾಜ್ ಡಿಪಿ ಚಿತ್ರಾಪುರ ರೆಡ್, ದೀಪಕ್ ಶಿವಾಜಿ ಫಿಸಿಕಲ್ ಬ್ಲೂ. ಅದಾದ್ಮೇಲೆ ಸುಪ್ರೀತ್ ಶಿವಾಜಿ ಫಿಸಿಕಲ್ ರೆಡ್, ಮೊಹಮ್ಮದ್ ಮಜರ್ ಬದ್ರಿ ಬ್ಲೂ, ಕಾರ್ತಿಕ್ ಶಿವಾಜಿ ಫ್ರೆಂಡ್ಸ್ ರೆಡ್, ಮಂಜುನಾಥ್ ವಿಬಿ ಬೆಂಗ್ರೆ ಬ್ಲೂ. ಎರಡು 0. ಕೆಂಪು ಪಟ್ಟಿಯವರಿಗೆ ಒಂದು ವಾರ್ನಿಂಗ್. 0-2-0 ಸ್ಕೋರ್. ಮತ್ತೊಂದು ಅಂಕ ಕೆಂಪು ಪಟ್ಟಿಯವರಿಗೆ. 3-0. ಸೆಕೆಂಡ್ನ ಒಂದು ಆಕ್ಟಿವ್ ಪೀರಿಯಡ್ ರೇಟಿಂಗ್ ಸಿಕ್ಕಿದೆ ಈಗ. ಸ್ಕೋರ್ 3-1. ಮೈವಾಡ್ಸ್ ಕಳಿಸಿರ್ಬೇಕು. ವಿಭಾಗದಲ್ಲಿ ವೇಲ್ರಾಜ್ ಡಿಪಿ ಚಿತ್ರಾಪುರ, ದೀಪಕ್ ಶಿವಾಜಿ ಫಿಸಿಕಲ್. ದೀಪಕ್ ಎಲ್ಲಿದ್ರಿ? 65 kg ದೀಪಕ್. ಕೈ ಎತ್ತರ ಎಲ್ಲಿದ್ರಿ? ಇವರೇ ನೆಕ್ಸ್ಟ್ ಡೈರೆಕ್ಟ್ ಕೊಡ್ಬೇಕಾಗ್ತದೆ. ಡೈರೆಕ್ಟ್ ಆಕ್ಟಿವ್ ಪೀರಿಯಡ್ ಒಂದ್ಸರಿ ಕೊಡ್ತೇವೆ, ನೆಕ್ಸ್ಟ್ ಡೈರೆಕ್ಟ್ ಆಕ್ಟಿವ್ ಪೀರಿಯಡ್. ಅದು ಪಾಯಿಂಟ್ ಅಲ್ಲ, ಅಲ್ಲ ಒಂದು 3-1 ಸ್ಕೋರ್. ಅಂದ್ರೆ ನೆಕ್ಸ್ಟ್ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ ಇದು ಆಕ್ಟಿವ್ ಪೀರಿಯಡ್.
ಕುಸ್ತಿ ವೈಫಾಲ್ ಆಧಾರದಲ್ಲಿ ತೀರ್ಮಾನ ಆಗಿದೆ. ನೆಕ್ಸ್ಟ್ 65 kg ವಿಭಾಗದ ಕುಸ್ತಿ ಈಗ. ಹಾಗಾಗಿ ಈ ಒಂದು ಸಂದೀಪ್ ಅವರು ಮ್ಯಾಟಿಗೆ ಕರ್ಕೊಂಡು ಹೋಗ್ಬೇಕಾಗಿ ವಿನಂತಿಸ್ತಾ ಇದ್ದಾನೆ. ಶ್ರೀಯುತ ಸಂದೀಪ್ ರಾವ್ ದಯಮಾಡಿ ಹಿರಿಯ ಕುಸ್ತಿಪಟುಗಳು ಅಶ್ವಿನ್ ರಾಮಾಂಜನೇಯ ಹಾಗೂ ನಾಗರಾಜ್ ರಿಪೀಟ್ ವಿಭಾಗದ್ದು ತೃತೀಯ ಸ್ಥಾನದ ಕುಸ್ತಿಯನ್ನ ಆಡಿಸ್ತೇವೆ. ಎಲ್ಲ ಕುಸ್ತಿಪಟುಗಳು ತಯಾರಾಗಿರ್ಬೇಕು. ಥರ್ಡ್ ತಕ್ಷಣ ಬಂದ್ರೆ ಬೇಗ ಕುಸ್ತಿಯನ್ನ ಮುಗಿಸ್ಲಿಕ್ಕೆ ಆಗ್ತದೆ. ರಿಪೀಟ್ ಹಾಗೂ ಥರ್ಡ್ ಪ್ಲೇಸಿನ ಕುಸ್ತಿ. ಮಾಸ್ಟರ್ ಸುಲ್ತಾನ್ ವಿಭಾಗದಲ್ಲಿ ಫರಾಜ್ ಬದ್ರಿಯಾ ಕ್ರಿಕೆಟರ್ಸ್ ಎಲ್ಲದ್ರಿ? ಫರಾಜ್ ಬದ್ರಿಯಾ ಕ್ರಿಕೆಟರ್ಸ್ ನ ರೆಡ್ ಕಾಸ್ಟ್ಯೂಮು. ಅದೇ ರೀತಿ ಸಿದ್ದು ಶಿವಾಜಿ ಫಿಸಿಕಲ್ ನೀಲಿ ಕಾಸ್ಟ್ಯೂಮ್. ಅದೇ ರೀತಿ ಶಾಹಿಮ್ ಬದ್ರಿಯಾ ಸೂರತ್ ಕಲ್ ರೆಡ್ ಹಾಗೂ ಹರ್ಷಿತ್ ರಾಮಾಂಜನೇಯ ಆಟ್ಯಾರ್ ಪಡೋ ಬ್ಲೂ. ಒಂದು 4 ಸ್ಕೋರ್. ನಿಧಾನ 4. ಸ್ಕೋರ್ 1-8. ಒಂದು 10 ಸ್ಕೋರ್. ಇಲ್ಲಿ ಅಶ್ವಿನ್ ಅವರು ತುಳುನಾಡ ಕುಮಾರ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವರು ಇನ್ನು ಪ್ರಥಮ ಹಾಗೂ ದ್ವಿತೀಯ ಸ್ಥಾನಕ್ಕೆ ಗಗನ್ ಶೆಟ್ಟಿ ಹಾಗೂ ನಾಗರಾಜ್ ಅವರು ಟೈಟ್ಲಿಗಾಗಿ ಕುಸ್ತಿಯನ್ನು ಆಡಬೇಕಾಗ್ತದೆ. ಅವರು ರೆಡ್ ನಾಗರಾಜ್ ಡಿಪಿ ಚಿತ್ರಾಪುರ ಬ್ಲೂ. 3 ನಿಮಿಷ. ನೆಕ್ಸ್ಟ್ ತುಳುನಾಡ ಕೇಸರಿ ವಿಭಾಗದಲ್ಲಿ ಕುಸ್ತಿಪಟುಗಳು ರೆಡಿ ಆಗಿರಬೇಕು. ನವರಾಜ್ ಶಿವಾಜಿ ಫಿಸಿಕಲ್ ಹಾಗೂ ಅನೀಶ್ ಆಂಜನೇಯ ಶೇಷಿತ್ತು ರೆಡಿ ಇರಬೇಕು. 2 ಅಂಕ ನೀಲಿ ಪಟ್ಟಿ ಅವರಿಗೆ, ನಾಗರಾಜ್ ಅವರಿಗೆ 2 ಅಂಕ. ಇದು ತುಳುನಾಡ ಕುಮಾರ ಪ್ರಶಸ್ತಿಗಾಗಿ ನಡೀತಾ ಇರ್ತಕ್ಕಂಥ ಕುಸ್ತಿ. ಬಹಳ ಅತ್ಯುತ್ತಮವಾದ ಕುಸ್ತಿ ಇದು. ಇಬ್ಬರು ಸಹ ಸಾಕಷ್ಟು ಬಾರಿ ನ್ಯಾಷನಲ್ ಅನ್ನ ಆಡಿದಂತ ಕುಸ್ತಿಪಟುಗಳು. ಗಗನ್ ಶೆಟ್ಟಿ ರೆಡ್ ಕಾಸ್ಟ್ಯೂಮ್ ನಲ್ಲಿ, ನೀಲಿ ಕಾಸ್ಟ್ಯೂಮ್ ನಲ್ಲಿ ನಾಗರಾಜ್ ಡಿಪಿ ಚಿತ್ರಾಪುರದ ಕುಸ್ತಿಪಟು ಹಾಗೂ ಶಿವಾಜಿ ಫಿಸಿಕಲ್ ನ ಕುಸ್ತಿಪಟು ಅವರು. ನವರಾಜ್ ಹಾಗೂ ಅನೀಶ್ ರೆಡಿಯಾಗಿ ಬರ್ಬೇಕು ನೀವು. ನವರಾಜ್ ಶಿವಾಜಿ ಫಿಸಿಕಲ್, ಅನೀಶ್ ಆಂಜನೇಯ ಶಶಿತ್ತು. ಸ್ಕೋರ್ 0-2 ಸ್ಕೋರ್. ಹಿಡಿ ಪಡೆದು ಕುಸ್ತಿಪಟುಗಳು ಬೆರಳು ಬಿಟ್ಟು ಆಡ್ಬೇಕು ಇಬ್ರು. ಹೇಳಿ, ವಾರ್ನಿಂಗ್ ಹೇಳಿ. ಬ್ಲೂ ಅವರಿಗೆ ಒಂದು ವಾರ್ನಿಂಗ್ ಇದೆ ಈಗ.
ನೀಲಿಯವರಿಗೆ 1 ಅಂಕ. 1-2 ಸ್ಕೋರ್. ಸ್ಕೋರ್ 1-2. ಟೈಮ್ ಇಲ್ಲ, ಕಂಟಿನ್ಯೂ ಮಾಡಿ. ವಾರ್ನಿಂಗ್ ಇದೆ ಈಗ. ಟೈಮ್ ಇಲ್ಲ, ಟೈಮ್ नहीं है. ನೋಡಿ, ನೀಲಿಗೆ ಈಗಾಗಲೇ ಒಂದು ವಾರ್ನಿಂಗ್ ಇದೆ. ಈಗ ಸ್ಕೋರ್ಗಳ ವಿವರ 1-2 ಇದೆ. ಸಮಯ ಮೈವರ್ಸ್ ಕಳಿಸಿ ಇಬ್ಬರಿಗೂ. ಸಮಯ ಮುಕ್ತಾಯವಾಗಿದೆ. ಕೆಂಪು ಪಟ್ಟಿಯವರಿಗೆ 1, ನೀಲಿಯವರಿಗೆ 2. ನೀಲಿಯವರಿಗೆ ಒಂದು ವಾರ್ನಿಂಗ್ ಸಹ ಇದೆ ಈಗ. ಈಗ ನೀಲಿಯವರಿಗೆ ಆಫ್ ಪೀರಿಯಡ್ ಸಿಕ್ಕಿದೆ. ಈಗ 51. ಹೆಲ್ಮೆಟ್ ಆಡ್ಬೇಕು ಇಬ್ರು. ನೀಲಿಯವರಿಗೆ 2 ಅಂಕ ಸಿಕ್ಕಿದೆ. ಇಲ್ಲಿ 1-4 ಸ್ಕೋರ್. ಮತ್ತೆ 2 ಅಂಕ ನೀಲಿ ಪಟ್ಟಿಯವರಿಗೆ. 1-6. 1-6 ಸ್ಕೋರ್. ದಯವಿಟ್ಟು ಆಡ್ಬೇಕು, ಪುಷ್ಟಿ ಪಟ್ಟಿಗಳು ದಯವಿಟ್ಟು. ಇದು ತುಳುನಾಡ ಕುಮಾರ ವಿಭಾಗದ ಕುಸ್ತಿ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ 1 ಸುತ್ತಿನ ಕುಸ್ತಿ ಮುಗಿದಿದೆ. ಸ್ಕೋರ್ಗಳ ವಿವರ 1 ಮತ್ತು 6. ನೀಲಿ ಪಟ್ಟಿಯವರ ಹತ್ರ ಓಡಬಾರ್ದು. ಕಾಶನ್ ಪಾಯಿಂಟ್ ಅನ್ನ ಕೊಡ್ಬೇಕಾಗ್ತದೆ. ಡೈರೆಕ್ಟ್ ಪಾಯಿಂಟ್ ಅನ್ನ ಕೊಡ್ಬೇಕಾಗ್ತದೆ. ಓಡಬಾರ್ದು. ಹತ್ರ ಡೈರೆಕ್ಟ್ ಪಾಯಿಂಟ್ ಕೊಡ್ಬೇಕಾಗ್ತದೆ ಓಡಿದ್ರೆ. ಹತ್ರ ಎರಡು ಅಂಕ ಕೆಂಪುಪಟ್ಟಿ ಅವರಿಗೆ. 3-6 ಸ್ಕೋರ್. 3-6. ಸ್ಕೋರ್ 3-6. ರೆಡ್ಗೆ 3, ನೀಲಿಗೆ 6.
ಟೈಮ್ ಆಗಿದೆ. ಹೇಳಿ ಮೇಲ್ಗಡೆ ಹೇಳಿ, ಕುಸ್ತಿಪಟುಗಳು ಹೇಳ್ಬೇಕು. ಸ್ಕೋರ್ 5-6, 5-6 ಸ್ಕೋರ್. ಟೈಮ್ ಟೈಮ್. ಎರಡು ಕುಸ್ತಿಪಟುಗಳಿಗೆ ಚಪ್ಪಾಳೆಯನ್ನು ನೀಡುವಂತೆ ವಿನಂತಿಸ್ತಾ ಇದ್ದಾವೆ. ಎರಡು ಕುಸ್ತಿಪಟುಗಳಿಗೆ ಅತ್ಯಂತ ಒಳ್ಳೆಯ ಕುಸ್ತಿಯ ಪ್ರದರ್ಶನವನ್ನು ನೀಡಿದಂತ ಕುಸ್ತಿಪಟುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ.